ಶ್ರೀ ಕ್ಷೇತ್ರ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನದಲ್ಲಿ ವಾರ್ಷಿಕ ಜಾತ್ರಾ ಮಹೋತ್ಸವ ವಿವಾದಗಳ ಗೊಂದಲಗಳ ನಡುವೆ ಸಂಪನ್ನಗೊಂಡಿದೆ. ದೇಗುಲದಲ್ಲಿ ಹಲವು ವರ್ಷಗಳಿಂದ ಆಚರಿಸಿಕೊಂಡು ಬರ್ತಾ ಇರುವ ಸಲಾಂ ಮಂಗಳಾರತಿಯನ್ನ ತೆಗೆಯುವಂತೆ ವಿಶ್ವ ಹಿಂದೂ ಪರಿಷತ್ನಿಂದ ದೇವಸ್ಥಾನದ ಅಧಿಕಾರಿಗಳಿಗೆ ನಿನ್ನೆ ಮನವಿಯನ್ನ ನೀಡಲಾಗಿತ್ತು. ಈ ವಿಚಾರವಾಗಿ ಸದ್ಯ ಕೊಲ್ಲೂರು ಮೂಕಾಂಬಿಕಾ ದೇಗುಲದ ಪ್ರದೋಷ ಪೂಜೆ ಮಾಡುವ ಅರ್ಚಕರಾದ ಕೆವಿ ಶ್ರೀಧರ ಅಡಿಗ ಪ್ರತಿಕ್ರಿಯೆ ನೀಡಿದ್ದು, ಪ್ರದೋಷ ಪೂಜೆಯಲ್ಲಿ ಟಿಪ್ಪು ಭಾಗವಹಿಸಿ ಸಲಾಂ ಮಾಡಿದ್ದ ವಾಡಿಕೆ ಇದ್ದು ಸಲಾಂ ಪೂಜೆಗೆ ಯಾವುದೇ ದಾಖಲೆಗಳಿಲ್ಲ ಎಂದು ಹೇಳಿದ್ದಾರೆ. ಹಿಂದಿನಿಂದ ಇವತ್ತಿಗೂ ನಡೆದುಕೊಂಡು ಬಂದಿರುವ ಆಚರಣೆ ಇದು. ಪೂಜೆ ಸಂದರ್ಭದಲ್ಲಿ ಟಿಪ್ಪು ಭಾಗವಹಿಸಿದ್ದಕ್ಕೆ ಸಲಾಂ ಪೂಜೆ ಎಂದಿದ್ದಾರೆ ಎಂದು ಸಲಾಂ ಪೂಜೆ ಇತಿಹಾಸವನ್ನು ತಿಳಿಸಿದ್ದಾರೆ. ಹಿಂದೆ ಕರ್ಣಾಕರ್ಣಿಕೆಯಿಂದ ಕೇಳಿ ಬಂದ ಪ್ರಕಾರ ದೊರೆ ಟಿಪ್ಪು ಆ ಪೂಜೆಯಲ್ಲಿ ಭಾಗವಹಿಸಿದ್ರು, ಅವರು ಸಲಾಂ ಮಾಡಿದ್ರು ಅಂತ ಹೇಳಿ ಆ ಪೂಜೆಗೆ ಕರ್ಣಾಕರ್ಣಿಕೆಯಿಂದ ವಾಡಿಕೆಯಾಗಿ ಸಲಾಂ ಮಂಗಳಾರತಿ ಅಂತ ಹೇಳ್ಕೊಂಡು ಬಂದಿದ್ದಾರೆ. ಹೊರತು ಯಾವುದೇ ಥರದ ದಾಖಲೆ ಇಲ್ಲ. ಅದರ ಬಗ್ಗೆ ಹೇಳ್ಕೊಂಡು ಬಂದಿದ್ದು ಜನ ಕರ್ಣಾಕರ್ಣಿಕೆಯಾಗಿ ಹೇಳ್ಕೊಂಡು ಬಂದಿದ್ದು. ಅದಕ್ಕೆ ಇರುವುದು ಪ್ರದೋಷ ಪೂಜೆ, ಪ್ರದೋಷ ಮಂಗಳಾರತಿ ಅಂತ ಹೇಳಿಯೇ ದಾಖಲೆ ಇರುವಂತಹದ್ದು. ಅದು ತುಂಬ ವಿಶಿಷ್ಟವಾದ ಧಾರ್ಮಿಕ ನೆಲೆಯಲ್ಲಿ ತುಂಬ ವಿಶೇಷವಾದ ಒಂದು ಪ್ರಾಧಾನ್ಯತೆ ಇದೆ. ಅದನ್ನು ಇವತ್ತು ಹಿಂದಿಂದು ನಡ್ಕೊಂಡು ಬಂದಿದ್ದು ಇವತ್ತು ಜಾರಿಯಲ್ಲಿರುವಂತಹ ಒಂದು ವಿಶೇಷವಾದ ಪದ್ಧತಿ ಅದು. ಈ ರಾಷ್ಟ್ರದ ಯೋಗಕ್ಷೇಮಾಭಿವೃದ್ಧಿಗೋಸ್ಕರ ನಡೆಯುವಂತಹ ಎಲ್ಲ ಧಾರ್ಮಿಕ ವಿಧಿಗಳಂತೆ ಪ್ರದೋಷ ಪೂಜೆಯು ಒಂದು ವಿಶೇಷವಾದ ಪೂಜೆ ಇಲ್ಲಿ ನಡ್ಕೊಂಡು ಬರ್ತಾ ಇದೆ. ಅದಕ್ಕೆ ನಡೆಯುವಂತಹ ಒಂದು ದೀಪಾರಾಧನೆಗೆ ಟಿಪ್ಪು ಭಾಗವಹಿಸಿದ್ರಿಂದ ಸಲಾಂ ಅಂತ ಜನರು ಹೇಳ್ಕೊಟ್ಟು ಬರ್ತಾ ಇದ್ದಾರೆ. ಅದಕ್ಕೆ